ಇಪ್ಪುನಗಿಂಚ ಕಾಂಗ್ರೆಸ್ ಒಂದು ಲಕ್ಕೊಂದಿತ್ತು ಜಾವ ಇತ್ತೆ ಇಂಚ ಪೋಪುನ ಅದು ಪಾಡ್ನ ಸರಿ ಹಾಕು ಜಾತಿ ಐಕ್ ಓಡಿತ್ತಿನ ವ್ಯವಸ್ಥೆ ಮಲ್ಪುಜೇರು ಸ್ವಲ್ಪ ಕೊಂಚ ಪೇರು ಪೋಪುನ ಅವತ್ತೊಂದು ನಂದ ಇಂಚ ಪೋಪುನ ಇಂಚ ಬರ್ಪುನ ಅಂತ ಗೊತ್ತಾಗ ಜೀವ ಕೈಟ್ ಬರ್ತದೆ ಪೋಪುನ DPR ಮಾಡಲಿಕ್ಕೆ ಟೆಂಡರ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಬೇಸಿಗೆ ಅಷ್ಟೊತ್ತಿಗೆ ನಾನು 2-3 ಸಲ ಅಧಿವೇಶನದಲ್ಲಿ ಮಾತಾಡಿದ್ದೇನೆ, ಸಚಿವರ ಹತ್ರನೂ ಮಾತಾಡಿದ್ದೇನೆ, 2-3 ಸಲ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರೆ, ಪದೇ ಮನವಿಯನ್ನು ಸಹ ಮಾಡ್ತಾ ಇದ್ದೇನೆ. ನನಗೆ ವಿಶ್ವಾಸ ಇದೆ ನಾಡ್ದಿಗೆ ಬೇಸಿಗೆ ಅಷ್ಟೊತ್ತಿಗೆ ಟೆಂಡರ್ ಆಗಿ ಪ್ರಕ್ರಿಯೆ ಮುಗೀತದೆ ಅನ್ನುವಂಥ ವಿಶ್ವಾಸ ಇದೆ. ಪಡಂಗಡಿ ರಸ್ತೆ ಗುಂಡಿಗಳು ಬಿದ್ದಿದ್ದನ್ನು ನೋಡಿದ್ದು ಮೊನ್ನೆಯಿಂದ 1-2 ಸಲ ನಾನೇ ಸ್ವತಃ ಖರ್ಚು ಮಾಡಿಸಿ ಅದನ್ನು ಮಾಡಿಸಿದ್ದೇನೆ. ನಿಮ್ಗೆಲ್ಲ ಫುಲ್ ಬಾಡಿ ಎಕ್ಸಸೈಸ್ ಆಗಬೇಕು, ನೀವು ಎಲ್ಲೂ ಕೂಡ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಕುಣಿಬೇಕು ಅಂತ ಆಸೆ ಇದೆಯಾ? ನಿಮ್ಗೊಂದು ನಾನು ಒಳ್ಳೆಯ ಒಂದು ರೂಟ್ ಹೇಳ್ತೀನಿ. ಅದು ಯಾವ್ದು ಗೊತ್ತಾ? ಗುರುವಾಯನಕೆರೆ ಟು ಮೂಡುಬಿದ್ರೆ ದಾರಿ ಅಥವಾ ಗುರುವಾಯನಕೆರೆ ಟು ಉಪ್ಪಿನಂಗಡಿ ದಾರಿ. ಯಾಕಂತ ಹೇಳಿದ್ರೆ ದಾರಿ ಪೂರ್ತಿ ನಿಮ್ಗೆ ಸಿಗೋದು ಗುಂಡಿಗಳು ನೋಡ್ತಾ ಇರ್ಬೋದು. ನಾವಿವತ್ತು ಇದೀಗ ಗುರುವಾಯನಕೆರೆಯ ಎಕ್ಸಾಕ್ಟ್ ಆಗಿ ಕೆರೆಯ ಪಕ್ಕದ ದಾರಿಯಲ್ಲಿ ಇದ್ದೀವಿ. ನಾವು ಅತಿಥಿ ಕ್ಲೌಡ್ ಕೆಫೆ ಏನಿದೆ ಅದರ ಮುಂಭಾಗ ಇದ್ದೀವಿ. ಇಲ್ಲಿ ಶುರುವಾಗುತ್ತೆ ನಿಮ್ಗೆ ಗುಂಡಿಗಳ ದಾರಿ. 1-2 ಗುಂಡಿಗಳ ದೇವರೇ, ಸಾವಿರಾರು ಗುಂಡಿಗಳು. ಇವತ್ತು ನಾವು ಪ್ರತಿಯೊಂದು ದೊಡ್ಡ ಗುಂಡಿಗಳನ್ನ ಕೌಂಟ್ ಮಾಡ್ತಾ ಹೋಗ್ತೀವಿ. ಇದು ಬಿಗಿನಿಂಗ್. ಇಲ್ಲೇ ನಿಮ್ಗೆ 1, 2, 3, 4 ಗುಂಡಿಗಳಿದೆ. ಒಂದಂತೂ ಬಹಳ ಭಯಾನಕ ಗುಂಡಿ. ಇಲ್ಲಿ ಯಾರಾದ್ರೂ ರಾತ್ರಿ ವೇಳೆ ಹೊಸಬ್ರು ಈ ದಾರಿಲಿ ಫಾಸ್ಟ್ ಆಗಿ ಬಂದ್ರೆ ಅವರು ಎಗರೋದು ಗ್ಯಾರಂಟಿ. ನೋಡ್ಬೋದು ಸಾಕ್ಷಿಯಾಗಿ ಆ 2 ವೀಲರ್ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಈ ಮಳೆ ಸಂದರ್ಭ ಬೇರೆ, ನೀರು ತುಂಬಿದಾಗ ಈ ಗುಂಡಿ ಇದೆಯೋ ಇಲ್ವೋ ಗೊತ್ತಾಗೋದಿಲ್ಲ. ನೇರವಾಗಿ ರಭಸವಾಗಿ ವೇಗವಾಗಿ ಬಂದ್ರೆ ಆ ಗಾಡಿ ಇಲ್ಲಿ ಜಖಮ್ ಆಗೋದಂತ ಹೇಳಿದ್ರೆ ಗ್ಯಾರಂಟಿ. ನೋಡ್ಬೋದು ದೊಡ್ಡ ಗುಂಡಿ ಇದು ಆರಂಭ ಅಷ್ಟೇ. ಇನ್ನು ಹೋಗ್ತಾ ನಿಮ್ಗೆ ಗುಂಡಿಗಳ ದೊಡ್ಡ ಭಂಡಾರವೇ ಸಿಗುತ್ತೆ. ಅದನ್ನು ತೋರಿಸ್ಕೊಂಡು ಹೋಗ್ತೀವಿ ಬನ್ನಿ. ಇದು ಜಸ್ಟ್ 1, 2, 3, 4. ನೆಕ್ಸ್ಟ್ ಇದೇ ರೀತಿ ಕೌಂಟ್ ಮಾಡ್ತಾ ಹೋಗ್ತೀವಿ ನಾವು ಎಷ್ಟು ಗುಂಡಿಗಳು ಇದೆ ಅನ್ನೋದನ್ನ. ಇದು ಬಿಗಿನಿಂಗ್. ಇದು ನಾವು ಗುರುವಾಯನಕೆರೆ ದಾಟಿ ಬದ್ಯಾರ ರಸ್ತೆಗೆ ಬಂದಿದ್ದೀವಿ. ಇಲ್ಲಿ ಒಂದು 3 ಗುಂಡಿದೆ, 4, 5, 6, 7. ಈ ಮಧ್ಯೆ ಬರ್ತಾ ನಮಗೆ ಕೆಲವೊಂದು ಸಣ್ಣ ಪುಟ್ಟ ಗುಂಡಿಗಳು ಸಿಕ್ಕಿದೆ, ಅದನ್ನ ನಾವು ಕೌಂಟ್ ಮಾಡಿಲ್ಲ. ಯಾವುದು ಈ ದೊಡ್ಡ ಗುಂಡಿದೆ, ಸ್ವಲ್ಪ ಅಪಾಯಕಾರಿ ಗುಂಡಿದೆ, ಅದನ್ನಷ್ಟೇ ಕೌಂಟ್ ಮಾಡ್ತಾ ಇದೀವಿ. ಈಗ ಒಟ್ಟು 7 ಗುಂಡಿ ಆಯ್ತು. 7, 8, 9 ಇದೆಲ್ಲ ನಾವು ಸಾಕ್ಷಿಯಾಗಿ ತೋರಿಸ್ತಿರುವಂಥದ್ದು. ಇಲ್ಲಿ ಬರುವಂತಹ ವಾಹನ ಸವಾರರಿಗೆ ಇದೆಲ್ಲ ಕಾಮನ್. ಇಲ್ಲಿ ಪ್ರತಿನಿತ್ಯ ನೋಡ್ತಾರೆ ಇಷ್ಟೆಲ್ಲ ದೊಡ್ಡ ಗುಂಡಿಯನ್ನ. ಸೊ ಈ ಕಡೆ ಬರೋರು ಸ್ವಲ್ಪ ಜಾಗೃತೆ ಮಾಡಿ. ಇಷ್ಟೆಲ್ಲ ಗುಂಡಿಗಿದೆ, ಎಲ್ಲೆಲ್ಲಿ ದೊಡ್ಡ ಗುಂಡಿಗಳಿದೆ, ಯಾವುದೆಲ್ಲ ಅಪಾಯಕಾರಿ ಗುಂಡಿದೆ ಅದನ್ನು ತೋರಿಸುವಂಥ ಪ್ರಯತ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಗುರುವಾಯನಕೆರೆ ಟು ಮೂಡುಬಿದ್ರೆ ಹೋಗುವಂಥ ದಾರಿ ಇದು. 8, 9, 10 ಗುಂಡಿ ಇದೆ. ಇಲ್ಲಿಗೆ ಆರಂಭದಲ್ಲಿ ನಮಗೆ 10 ಗುಂಡಿ ಆಯಿತು. ನೆಕ್ಸ್ಟ್ ಹಾಗೆ ಮುಂದುವರ್ಕೊಂಡು ಹೋಗ್ತೀವಿ ನಾವು. ಪಾಪ ಈ ವಾಹನ ಸವಾರರ ದಿನನಿತ್ಯ ಪ್ರಯಾಸ ಈ ರಸ್ತೆ ಮೂಲಕ ಬರೋರ್ದು. ಅದೆಷ್ಟೋ ಕಾಲೇಜು ವಿದ್ಯಾರ್ಥಿಗಳು, ಆಮೇಲೆ ಶಿಕ್ಷಕರು, ಅದೆಷ್ಟೋ ಕೂಲಿ ಕಾರ್ಮಿಕರು ಇದೇ ರಸ್ತೆ ಮೂಲಕ ಸಾಕ್ತಾರೆ. ದ್ವಿಚಕ್ರ ವಾಹನ ಅಥವಾ 4 ಚಕ್ರದ ವಾಹನಗಳಲ್ಲಿ ದಿನನಿತ್ಯ ಓಡಾಡ್ತಾರೆ, ಬಸ್ಗಳಲ್ಲಿ ಓಡಾಡ್ತಾರೆ. ಇದು 11ನೇ ಗುಂಡಿ. ಇಲ್ಲಿ ಒಟ್ಟೊಟ್ಟಿಗೆ 2 ಗುಂಡಿ ಇದೆ. 11, 12 ಗುಂಡಿ. 13, 14, 15. ಇದು ಸಣ್ಣ ಪುಟ್ಟ ಗುಂಡಿದೆ, ಅದನ್ನ ಕೌಂಟ್ ಮಾಡಲ್ಲ. ದೊಡ್ಡ ಗುಂಡಿ ಅಷ್ಟೇ ಕೌಂಟ್ ಮಾಡ್ತಾ ಇದೀನಿ. 15 ಗುಂಡಿ ಆಯ್ತು. ನೀವೇ ನೋಡ್ತಿರ್ಬೋದು ಸಣ್ಣ ಪುಟ್ಟ ಗುಂಡಿ ತುಂಬಾ ಇದೆ. ಈಗ ಮತ್ತೊಂದು ಸಿಕ್ತು ಗುಂಡಿ. ಇದು ಸ್ವಲ್ಪ ಅಪಾಯಕಾರಿ ಗುಂಡಿ ಇದೆ. 16, 17, 18. ಇಲ್ಲಿ ಸ್ವಲ್ಪ ಜಾಸ್ತಿ ಗುಂಡಿ ಇದೆ. ಇಲ್ಲಿ ನಾವು ಇಳ್ಕೊಂಡೆ ತೋರಿಸ್ತೀವಿ ನಿಮಗೆ. ನಾವಿಲ್ಲಿ ಇಳಿತೀವಿ ಗಾಡಿಯಿಂದ, ಆಮೇಲೆ ಕೌಂಟ್ ಮಾಡ್ತೀವಿ. ಹತ್ತೊಂಬತ್ತು, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38. ಒಂದೇ ಕಡೆ ಇದು ಪೆರ್ನಬಂಜ ಪ್ರದೇಶ ಇದು. ಇಲ್ಲಿ ಒಂದೇ ಕಡೆ ಇಷ್ಟೊಂದು ಗುಂಡಿಗಳಿದೆ. ಒಟ್ಟಾರೆಯಾಗಿ 38 ಗುಂಡಿಗಳಾಗಿದೆ.
ಎಂಚ ರೋಡು ರೋಡ್ ಎಂಜಿನ ಗುಂಡಿಡು ಪಾರ ಅಪ್ಪ ಅಲ್ಪ ಬ್ಯಾಂಕ್ ಅಲ್ಪ ನೆಡ್ದು ಕಾಟ ಉಂಟು ರಟ್ಟು ಒಟ್ಟು ಕೊಲ್ಪ ಕೊಂಚ ಪೇರಿಗೆ ಪೋಪುನ ಅವಸರ ನಂಡ ಇಂಚ ಪೋಪುನ ಇಂಚ ಬರ್ಪುನ ಅಂತ ಗೊತ್ತಾಗ ಜೀವ ಕೈಟ್ ಬರ್ತದೆ ಪೋಪುನ ಹಾ ಇಡೀ ಬಾಡಿ ಫುಲ್ ಎಕ್ಸರ್ಸೈಸ್ ಆಪುಜ ಅಚ್ಚದೆ ಅದು ಪಾರ್ನೆ ಪೋಟ್ಗೆ ಹಾಪುಂಡು ತುಲೆ ತಾಂಡ ಗಾಡಿ ಪೋನು ಆಪುಜಿ ಪಾರ ಆಪುಜಿ ಗಂಟೆ ಕಟ್ಲೆ ಉಂಟದ ನೀರ್ ದಿಂಜನ ಗೊತ್ತಿಲ್ಲ ನೀರ್ ದಿಂಜನ ಗೊತ್ತಾ ಜವಲ ಟೂ ವೀಲರ್ಗೆ ಇಂಗ್ಲೇ ಬಾರಿ ಬಂಗ್ ರಡ್ಡೆ ಚಕ್ರದ ಗಾಡಿಗೆ ಉನ್ನತೆ ಗುಂಡಿಗೆ ಬೂರುಂಡ ಓಲ್ ಬೂರ್ನ ಪಾಟ್ರ ಇದು ಪುದರ್ ಎನ್ನ ವಿಷಯ ಹೇಗಿದೆ ರಸ್ತೆ ರಸ್ತೆ ಕೇಳಲಿಕ್ಕಿಲ್ಲ ಅಲ್ಲಲ್ಲಿ ಗುಂಡಿ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಕಡೆ ಇದೇ ರೋಡಲ್ಲಿ ನಮ್ಮದು ಗರಡಾಡಿ ಇದೇ ರೋಡಲ್ಲಿ ಹೋಗ್ತಿರೋದು ನಾವು ಹೇಳಿ ಪ್ರಯೋಜನ ಇಲ್ಲ ಏನು ಅಲ್ಲಲ್ಲಿ ಗುಂಡಿ ತುಂಬಾ ಕಷ್ಟ ನಾನು ಕೆಲವು ಬಾಡಿಗೆಯನ್ನು ಬಿಟ್ಟೆ ನಾನು ಈ ರೋಡ್ಗೋಸ್ಕರ ಅಲ್ಲಿ ಸಣ್ಣ ನಮ್ಮ ಪರಿಚಯರಿದ್ದಾರಂತ ಹೋಗುದು ಹಾಗೆ ಕೇಶವ ಅಂತ ಇದು 39ನೇ ಗುಂಡಿ ಅಕ್ಕಪಕ್ಕ 2 ಗುಂಡಿ ಇದೆ ಅದನ್ನ ಒಂದೇ ರೀತಿ ಕೌಂಟ್ ಮಾಡ್ತೀನಿ ಅದು 39ನೇ ಗುಂಡಿ ಪೆರ್ನಮಂಜ 40 41 ಇದೆಲ್ಲ ಕೂಡ ಪೆರ್ನಮಂಜ ಪ್ರದೇಶ 42 43 44 45 46 47 48 49 50 51 52 53 54 55 56 57 58 59 60 61 62 63 64 ಸಣ್ಣ ಪುಟ್ಟ ಗುಂಡಿ ಕೌಂಟ್ ಮಾಡ್ತಿಲ್ಲ ದೊಡ್ಡ ಗುಂಡಿ ಮಾತ್ರ 64 ಗುಂಡಿ ಆಯ್ತು ಜಸ್ಟ್ ಗುರುವಾಯನಕೆರೆ ಟು ಪೆರ್ನಮಂಜದವರೆಗೆ 64 ಗುಂಡಿ ಪಡಂಗಡಿ ಆರಂಭ ಆಯ್ತು 65 ಗುಂಡಿ ಇಲ್ಲಿ ನೋಡಿ 66 67 68 69 70 71 72 ಇಲ್ಲಿ ಬರ್ಬೇಕಾದ್ರೆ ಉತ್ಸಪ್ಪ ಅನ್ಸುತ್ತೆ ಯಾಕಂದ್ರೆ ಸ್ವಲ್ಪ ಚೆನ್ನಾಗಿದೆ ರೋಡು ಒಂದು ಕಡೆ ಗುಂಡಿ ಒಂದು ಕಡೆ ಚೆನ್ನಾಗಿರೋದು 73 74 75 76 77 78 79 80 81 82 83 ಇದೆಲ್ಲ ಈ ಹಿಂದೆ ಗುಂಡಿ ಬಿದ್ದಾಗ ಪ್ಯಾಚ್ ವರ್ಕ್ ಮಾಡಿರುವಂಥ ರಸ್ತೆ, ಹಾಗಾಗಿ ಸ್ವಲ್ಪ ಉಬ್ಬು ತಗ್ಗು ಜಾಸ್ತಿ ಇದೆ. ಇದು ಪಡಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಎದುರುಗಡೆನಿದೆ. ಇದು 73 84 85 86 87 88 89 90 91 92 93 94 95 96 97 97 98 99 100 101 102 103 104 105 106 107 108 109 110. ಇದು ನಮ್ಮ ಪಡಂಗಡಿ ಗ್ರಾಮ ಪಂಚಾಯತಿಗೆ ಹತ್ತಿರ ಇರುವಂತಹ ಗುಂಡಿಗಳ ರಾಶಿ. ಇಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕೂಡ ಇಲ್ಲಿ ಇದೇ ಸಮಸ್ಯೆ, ಗುಂಡಿ ಗುಂಡಿ ಗುಂಡಿ. 105 ಇದೆಲ್ಲವೂ ಕೂಡ ಉಬ್ಬು ತಗ್ಗಿನ ರಸ್ತೆ. ಇದು ಮೇಲ್ಗಡೆ ಸ್ವಲ್ಪ ಪ್ಯಾಚ್ ವರ್ಕ್ ಆಗಿದೆ. 112 113 114 115 ಇದೆಲ್ಲ ಕೂಡ ಜಲ್ಲಿಕಲ್ಲು ರಸ್ತೆ ನೋಡ್ಬೋದು ನಿಮಗೆ. ಇದು ರೀಸೆಂಟ್ ಆಗಿ ಪ್ಯಾಚ್ ವರ್ಕ್ ಮಾಡಿರುವಂತಹ ದೊಡ್ಡ ದೊಡ್ಡ ಕಲ್ಲುಗಳಿದೆ. ಒಂದು ವೇಳೆ ಗುಂಡಿ ತಪ್ಪಿಸೋಕೆ ವಾಹನ ಸವಾರರು ಈ ಕಡೆ ಟರ್ನ್ ಆದ್ರಂತೂ ಇದು ಕೂಡ ದೊಡ್ಡ ಅಪಾಯಕಾರಿ ಸ್ಪಾಟ್. ಇದು ದೊಡ್ಡ ದೊಡ್ಡ ಕಲ್ಲುಗಳಿವೆ. 2 ವೀಲರ್ಸ್ ಅಂತೂ ಇಲ್ಲಿ ಆಯದ ಬೀಳೋದು ಗ್ಯಾರಂಟಿ. ಇದು ಪಡಂಗಡಿ ಬರ್ತಾ ಇಲ್ಲೊಂದು ಲೆಫ್ಟ್ ಸೈಡ್ಗೆ ಅಂತ ಹೇಳಿದ್ರೆ ನಿಮಗೆ ಮುಡುಬಿದಿರೆ ಹೋಗ್ತಾ ಒಂದು ಕಬ್ಬಿನ ಜ್ಯೂಸ್ ಮಾಡುವಂಥದ್ದು ಶಾಪ್ ಇದೆ. ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ. ಇಲ್ಲಿ ಒಬ್ರು ಅದರ ಮಾಲಕ್ಕಿದ್ದಾರೆ, ಜೊತೆ ಮಾತಾಡ್ಸೋಣ ರಸ್ತೆ ಗುಂಡಿಗಳ ಬಗ್ಗೆ. ಇವ್ರು ಪ್ರತಿನಿತ್ಯ ಇಲ್ಲಿ ವಾಹನ ನೋಡ್ತಾರೆ ಓಡಾಡೋದನ್ನ. ಮೇಡಮ್ ಇತ್ತ ಈರ್ ಮುಲ್ಪ ತೂಪರ್ ಈರ್ನ ಅಂಗಡಿದ ಎದುರುಡೆ ಮಲ್ಲ ಗುಂಡಿಗಳು ಉಂಡು.
ಬರ್ಪುನಕ್ಲು ಎಂಚ ಪೋಪೇರು ಮಸ್ತ್ ಪ್ರಾಬ್ಲಮ್ ಉಂಡು ಮೇಡಮ್ ದಯಪಂಡ ಮಸ್ತ್ ಜನ ಬೂರಿಯರು ಕೆಲವು ಆಂಜೋನಾಕ್ಲು ಬೂರಿಯರು ಕೆಲವು ಪೊಂಜೋನಾಕ್ಲು ಬೂರ್ದು ಮಸ್ತ್ ಕಾರ್ ಕೈಕ್ ಪೂರ ಮಸ್ತ್ ಪೆಟ್ಟ ಆತುಂಡು ಬೊಕ್ಕ ಮುರಾನಿ ಒಂಜಿ ಪೊಣ್ಣು ಬಾಲೆಲ್ಲ ಒಂಜಿ ಪೊಂಜೋಲ ಬೂರಿಯರು ಬೂರ್ದಾನಾಗ ಪಂಚಾಯತಿಗೆ ಸಂತೋಷ ಎರಡು ತೆರಿಪದೇರು ಅಂಡ ಐನಾತಿ ಬೇಗ ಒಂಜಿ ರಸ್ತೆ ಒಂಜಿ ಮಲ್ಪು ಕೊರಿಯರ್ನ ಒಂಜಿ ಉಪಕಾರ ಉಂಡು ಪನೊಂಜಿ ಪಂಡ ಕೆಲವು ಜನಕ್ಕೆ ಪ್ರಾಬ್ಲಮ್ ಆಪುಂಡು ಮಲ್ಲ ಲಾರಿ ಬರ್ಪುನ ಇಂಚಿದ್ದು ಸ್ಕೂಟಿ ಬೋಪುನ ಬೈಕ್ ದಾಕ್ಲೆಗ್ ಅಕ್ಲು ಸೈಡ್ ಕೊರ್ನಾಗ ಆ ಪೊರ್ತುಗೆ ಎಂಚಿನ ಆಪುನೊಂದು ಪನಾರಾಪು ಜೊತೆ ಅಂಚೆತ್ತಿನ ವಿಷಯದ ಒಂಜಿ ರೋಡ್ ಒಂಜಿ ವ್ಯವಸ್ಥೆ ಬೇಗ ಮಲ್ತು ಕೊರಿಯರ್ನ ಒಂಜಿ ಜೆಟ್ಟಿ ಪ್ರತಿ ಸರ್ತಿ ಮನೆಯಲ್ಲಿ ಇಂಚೆನೆ ಪೋಯಿನ ಸರ್ತಿಲತೆ ಡಾಮರ್ ಪಾಡ್ನಾಗ ಏನಾರ್ದ ಇಂಜಿನಿಯರ್ ಡನೆ ಪಂತೇರೆಡ ಸರಿ ಸರ್ತಿ ಅಂಡಲ್ಲ ನಿಕ್ಲು ಡಾಮರ್ ಪಾಡ್ನಾಗ ಒಂಚೂರು ಗಟ್ಟಿ ಮಲ್ಪ್ಲೆ ಇಜ್ಜಿ ಮೇಡಮ್ ಅವು ಇತ್ತೆಂಕ್ಲು ಪಾಡುವಾತೆ ಅವು ಮರಿಯಲ್ಲ ಪೋಪುಡು ಎಂಚ ಪೋಪುನ ದುಂಬುದ ರಸ್ತೆ ಎಂಚ ಎತ್ತಿನ ಮೇಡಮ್ ಇತ್ತೆದ ಎಂಚ ಉಂಡು ದುಂಬು ಎಂಜ ರೋಡ್ ಇಪ್ಪುನಾಗ ಇಂಚ ಕಾಂಗ್ರೆಸ್ ಒಂದು ಲಕ್ಕೊಂದಿತ್ತು ಜಾವ ಇತ್ತೆ ಇಂಚ ಪೋಪುನ ಅಕ್ಲು ಪಾಡ್ನ ಸರಿ ಆಪು ಜಾತೆ ಐಕ್ ಬೋಡಿತ್ತಿನ ವ್ಯವಸ್ಥೆ ಮಲ್ಪುಜೇರು ಆತೆ ವಿಷಯ ಆತೆ ಅಕ್ಲು ಬೋಡ್ತಿಲಕ ಮಲ್ಪುಜೇರು ಇತ್ತಿನ ವರ್ಷ ಎಂಚ ಪೋಪುನ ಎಂಕ್ಲ ಪಡಂಗಡಿದ ರಸ್ತೆ ನಿಂಚೆನೆ ಮುಲ್ತೂರ್ದು ಸಾಧಾರಣ ಮದಿರ ಬಾರಡ್ದು ಈರ್ನ ಪೆರಣ ಮಂಚ ಅಡೆಮುಟ್ಟೆಲ್ಲ ರೋಡ್ದ ವ್ಯವಸ್ಥೆ ಇಂಚೆನೆ ಆತಂದು ಐನಾತ್ ಬೇಗ ಒಂದು ಸರಿ ಗಟ್ಟ ಮಲ್ಪಾಡು ಬಂದು ಹೇಳ್ತೇನೆ ಲತಾ ಇದು ನೋಡಿ ತಮಾಷೆ ಅಂತ ಹೇಳಿದ್ರೆ ನಾವು ರಸ್ತೆ ಗುಂಡಿ ಲೆಕ್ಕ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಗರ್ಡಾಡಿಯ ಜಾಗ, ಇಲ್ಲಿ ದೊಡ್ಡ ಗುಂಡಿತ್ತು. ಹಾಗಾಗಿ ಸ್ಥಳೀಯರೇ ಸೇರಿಕೊಂಡು ಈ ಒಂದು ಗುಂಡಿಯಲ್ಲಿ 2 ಬಾಳೆ ಗಿಡವನ್ನು ನೆಟ್ಟು ಒಂದು ವಿಶೇಷ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಈ ರಸ್ತೆಯಲ್ಲಿ ವಾಹನ ಓಡಾಡೋಕ್ಕೆ ಆಗಲ್ಲ, ಅದರ ಬದಲಾಗಿ ಇಲ್ಲಿ ಬಾಳೆ ಗಿಡ, ಅಡಿಕೆ ಗಿಡ ನೆಟ್ಟರೆ ಫಲ ಆದ್ರೂ ಬರಬಹುದು ಅನ್ನುವಂಥ ಒಂದು ಸೂಚನಾ ಫಲಕವಾಗಿ ಈ ಒಂದು ಬಾಳೆ ಗಿಡ ನೆಟ್ಟಿದ್ದಾರೆ. ನೋಡಿ, ಇಲ್ಲಿ ಒಟ್ಟು 3 ಗುಂಡಿ ಇದೆ. 115 ಅಲ್ಲಾಗಿತ್ತು, 116, 117, 118 ಗುಂಡಿಗಳು ಇಲ್ಲಿ ತನಕ ಸಿಕ್ಕಿದೆ ನಮಗೆ. ಇದು ಗರ್ಡಾಡಿ ಪ್ರದೇಶ ಇದು. ಸೊ ಒಂದು ಗುಂಡಿ ಅದು ವಿಶೇಷವಾಗಿದೆ, ಬಾಳೆ ಗಿಡ ನೆಟ್ಟು. 119ನೇ ಗುಂಡಿ, 120, 121, 122, 123, 124, 125, 126, 127, 128, 129, 130, 131, 132, 133, 134, 135, 136, 137. ಒಂದೇ ಕಡೆ ಇಷ್ಟೆಲ್ಲ ಗುಂಡಿದ್ರೆ ಆ ಪ್ರಯಾಣಿಕರ ಸಂಕಷ್ಟ ಊಹಿಸಿ ನೋಡಿ ಹೇಗಿರ್ಬೋದಂತ. 138, 139, 140, 141, 142, 143, 144, 145, 144, 145, 146, 147, 148, 149, 151, 152, 153, 154, 155, 156, 157, 158, 159, 160. 160 ಗುಂಡಿಗಳು ನಮಗೆ ಗರ್ಡಾಡಿವರೆಗೆ ಸಿಕ್ತು. 161, 162, 163, 164, 165, 166, 167, 168, 168 ದೊಡ್ಡ ಗುಂಡಿ ಇದು. 169, 170, 171, 172, 173, 174 ದೊಡ್ಡ ಗುಂಡಿ ಇದು ನೋಡಿ, ಅಪಾಯಕಾರಿ ಗುಂಡಿ ಇದು. ಅದೇ ಮಲಗಬಹುದು ಒಬ್ರು. 175, 176, 177, 178. ನನ್ನ ವಾಯ್ಸ್ ನಿಮ್ಗೆ ಕೇಳ್ಬೋದು, ಫುಲ್ ವಾಯ್ಸ್ ಕೂಡ ನಮಗೆ ಕ್ಲಿಯರ್ ಆಗಿ ಬರ್ತಾ ಇದೆ, ಬಿಕಾಸ್ ಆ ಗುಂಡಿಯಿಂದ ನಾವು ಫುಲ್ ಬಾಡಿ ಶೇಕ್ ಆಗ್ತಾ ಇದೆ, ಹಾಗೆ ನನ್ನ ವಾಯ್ಸ್ ಕೂಡ ಶೇಕ್ ಆಗ್ತಾ ಇದೆ. ಒಟ್ಟು 178 ಗುಂಡೆ ಆಯಿತು ಗರ್ಡಾಡಿವರೆಗೆ. ನೂರ 178, 179, 180, 181, 182, 183, 184, 185, 186, 187, 188, 189, 190, 191, 192, 193, 194, 195, 196, 197,
198, 199, 200, 201, 202, 203, 204, 205, 206, 207, 208, 209 ದೊಡ್ಡ ಗುಂಡಿದು, 209ನೇ ಗುಂಡಿ ದೊಡ್ಡ ಗುಂಡಿದು, 210, 211, 212, 213, 214, ಒಟ್ಟು 3 ಗುಂಡಿ ಇದೆ. ಒಂದು ಸಣ್ಣ ಗುಂಡಿ ಬೇಡ, 213 ಗುಂಡಿ ಅಂತ ಇಟ್ಕೊಳ್ಳೋಣ. ಇದು ವೇಣೂರು ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಪ್ರದೇಶ. ಇದು 213 ಗುಂಡಿ ಇಲ್ಲಿಗೆ ಆಯ್ತು. 214ನೇ ಗುಂಡಿ ಇದು. ಇದು ಕೂಡ ವೇಣೂರು. ಇದು 215, 216, ಇಷ್ಟು ದೊಡ್ಡ ಗುಂಡಿ ನೋಡಿ. ಇದು 215ನೇ ಗುಂಡಿ, ದೊಡ್ಡ ಗುಂಡಿ ಇದು. 216 ಆಯ್ತು. ಇದು ಕೂಡ ವೇಣೂರು. ಆ ಗುಂಡಿಯಿಂದ ನಿಮ್ಗೆ ರಸ್ತೆಯ ಬಲಭಾಗಕ್ಕೆ ಹೋಗಕ್ಕಾಗಲ್ಲ, ಅಲ್ಲೇ ಎಡಬದಿಗೆ ಹೋಗಕ್ಕಾಗಲ್ಲ. ರಸ್ತೆ ಪೂರ್ತಿದು ದೊಡ್ಡ ಗುಂಡಿ ಇತ್ತು ಅದು. ಆಕ್ಚುಲಿ 215ನೇ ಗುಂಡಿ ಇದು. ಆಕ್ಚುಲಿ 218, 219, 220, 221, 222, 223, 224, 225, 226, 227, 228, 229, 230, 231, 232, 233, 234, 235. ಇಷ್ಟು ದೊಡ್ಡ ಗುಂಡಿ ನೋಡಿದ್ದು. 235 ಗುಂಡಿ ಆಯ್ತು. 236, 237, 238, 239, 240, 241, 242, 243, 244, 245, 246. ಇದು ಆ ಕಡೆ ಇದೆ. ಆಕ್ಚುಲಿ ನಾನು ಕೌಂಟ್ ಮಾಡಿದ್ದೀನಿ, ಬಟ್ ನಮ್ಗೆ ವಿಡಿಯೋಗೆ ಸಿಕ್ಕಿದಿರೋ ಗೊತ್ತಿಲ್ಲ. 246. ತುಂಬಾ ಸಣ್ಣ ಪುಟ್ಟ ಗುಂಡಿಗಳಿದೆ. 247. ಗಾಡಿ ಪೂರ್ತಿ ಓಡಾಡ್ತಾ ಇದೆ, ಯಾಕಂತ ಹೇಳಿದ್ರೆ ಅಷ್ಟೊಂದು ಉಬ್ಬು ತಗ್ಗಿಯ ರಸ್ತೆ ಇದು. 248, 249, 250, 251, 253, 254, 255, 256. ಸುಮಾರು ಸಣ್ಣ ಪುಟ್ಟ ಗುಂಡಿಗಳಿದೆ. ಅದನ್ನು ಯಾವ್ದನ್ನು ಕೌಂಟ್ ಮಾಡ್ತಿಲ್ಲ. ಅದನ್ನು ಕೌಂಟ್ ಮಾಡ್ತಿದ್ರೆ ಇಷ್ಟು ಹೊತ್ತಿಗೆ 1000 ಮೇಲೆ ದಾಟ್ತಾ ಇತ್ತು. ಈಗ ದೊಡ್ಡ ಗುಂಡಿಗಳಷ್ಟೇ 256 ಆಯ್ತು. ಅಂದ್ರೆ ಯಾವುದೇ ಸ್ವಲ್ಪ ಡೇಂಜರ್ ಆಗಿದೆ, ತುಂಬಾ ಅಪಾಯಕಾರಿ ಗುಂಡಿ ಅಂತ ಯಾವುದಿದೆ ಅದನ್ನಷ್ಟೇ ಕೌಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸಣ್ಣ ಪುಟ್ಟ ಗುಂಡಿಗಳು ಕೂಡ ಅಪಾಯಕಾರಿಯೇ, ಆದ್ರೆ ಅದನ್ನ ಕೌಂಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಸಣ್ಣ ಪುಟ್ಟ ಗುಂಡಿಗಳು ಈ ರಸ್ತೆಯಲ್ಲಿದೆ. ಹಾಗಾಗಿ ಕಣ್ಣಿಗೆ ಕಾಣುವಂತಹ ದೊಡ್ಡ ದೊಡ್ಡ ಗುಂಡಿ ಏನಿದೆ 257, 258, 259, 260, 261, 262. ಬಿಕಾಸ್ ನಮ್ಗೆ ಜನಗಳು ಎಷ್ಟು ಕಷ್ಟ ಪಡ್ತಾರೆ ಅಂತ ತೋರಿಸ್ಬೇಕಾಗಿತ್ತು. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ ಇಲ್ಲಿ. ಸ್ಕೂಲ್ ಬಸ್ಗಳಾಗಿರ್ಬೋದು, ಆಟೋ ಆಗಿರ್ಬೋದು, ದ್ವಿಚಕ್ರ ವಾಹನ ಆಗಿರ್ಬೋದು. 163, 164 ದೂರಕ್ಕೆ 165, 166, 167, 167 ಗುಂಡಿ. ಸಣ್ಣ ಪುಟ್ಟ ಗುಂಡಿಗಳು. ಅದೇ ಆಗ್ಲೇ ಹೇಳ್ದಾಗೇನೆ ಅನೇಕ ವಾಹನಗಳು ಇಲ್ಲಿ ಓಡಾಡುತ್ತೆ. KSRTC ಬಸ್ಸು, ಬೆಂಗಳೂರಿಗೆ ಹೋಗುವಂಥ ಬಸ್ಸು, ಅನೇಕ ಬಸ್ಗಳು ಓಡಾಡುತ್ತೆ. ಪ್ರತಿನಿತ್ಯ ಓಡಾಡುವಂಥ ಬಸ್ಗಳಿದೆ, ವಾಹನಗಳಿದೆ. ಅವಳು ಎಷ್ಟು ಕಷ್ಟಪಡಬೇಕು. ಒಂದು ಕಡೆ ಗಾಡಿ ಗ್ಯಾರೇಜಿಗೆ, ಬಾಡಿ ಹಾಸ್ಪಿಟಲ್ಗೆ ಪಕ್ಕ ಇವರು. ಡಿಸ್ಕ್ ಪೇನ್ ಇರುವಂಥವರಂತೂ ಈ ರಸ್ತೆ ಮೇಲೆ ಬಂದರೆ
ಅದಕ್ಕೆ ಆ ನೋವನ್ನು ಅವರೇ ಸಹಿಸ್ಕೋಬೇಕಷ್ಟೇನೆ. ಆ ನೋವು ಅವರಿಗೆ ಗೊತ್ತು, ಆ ಡಿಸ್ಕ್ ಸಮಸ್ಯೆ ಇರುವಂಥವ್ರಿಗೆ. ಪಾಪ ಆಟೋ ಚಾಲಕರ ಗತಿಯಂತೂ ನಾವು ಹೇಳೋಕ್ಕೂ ಆಗಲ್ಲ, ಅದನ್ನ ನಮಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಪ್ರತಿನಿತ್ಯ ಓಡಾಡುವಂಥವರ ವಾಹನ ಸವಾರರ ಸಂಕಷ್ಟ ಈ ರಸ್ತೆ ಮೂಲಕ ಬರುವಂಥವ್ರಿಗೆ. ಇದು 168ನೇ ಗುಂಡಿ. ಒಂದು ಕಡೆ ಗುರುವಾಯನಕೆರೆ ಟು ಉಪ್ಪಿನಂಗಡಿ ರಸ್ತೆ, ಇನ್ನೊಂದು ಗುರುವಾಯನಕೆರೆ ಟು ಮೂಡುಬಿದ್ರೆಗೆ ಹೋಗುವಂಥ ರಸ್ತೆ. ಎರಡು ಕೂಡ ಅಣ್ಣ ತಮ್ಮಂತರಾಗಿದ್ದಾರೆ. ಎರಡು ರಸ್ತೆಗಳು ಕೂಡ ಗುಂಡಿಯಲ್ಲಿ ಪೈಪೋಟಿ ಕೊಡುವಂತಿದೆ. 168 ಆಗಿದೆ, 169. ಇದು ನಾವು ವೇಣೂರು ದಾಟಿ ಹೊಸಂಗಡಿ ಗ್ರಾಮ ಪಂಚಾಯತ್ ಹತ್ರ ಬರ್ತಾ ಇದ್ವಿ. ಇದು ಹೊಸಂಗಡಿ ಗ್ರಾಮ ಪಂಚಾಯತ್ ನಮ್ಮ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಪಂಚಾಯತ್. ಅಲ್ಲಿ ತನಕ ನಾವು ಗುಂಡಿ ಹುಡುಕೊಂಡು ಗುಂಡಿಯನ್ನ ಎಡಿಸ್ತಾ ಬರ್ತಾ ಇದೀವಿ ನಾವು. ಈವರೆಗೆ ದೊಡ್ಡ ದೊಡ್ಡ ಗುಂಡಿಗಳು 269 ಗುಂಡಿಗಳಾಗಿದೆ. ಸಣ್ಣ ಗುಂಡಿ ಅದಾಗ್ಲೇ ಹೇಳ್ದಾಗೇನೆ ಎಲ್ಲ ಗುಂಡಿಯನ್ನ ನಾನು ಕೌಂಟ್ ಮಾಡ್ತಾ ಇದ್ರೆ 1000 ಮೇಲೆ ಆಗ್ತಾ ಇತ್ತು. ಇದು ನೋಡಿ ಟರ್ನಿಂಗ್ ರಸ್ತೆ, ಇಲ್ಲಿ ಸುಮಾರಷ್ಟು ಗುಂಡಿಗಳಿದೆ, ಸಣ್ಣ ಪುಟ್ಟ ಗುಂಡಿ. ಅದು ದೊಡ್ಡ ಗುಂಡಿ ನೋಡಿ, ಇದು 270ನೇ ಮಹಾ ಗುಂಡಿ. ಇದು 271 ರಸ್ತೆ ಮಧ್ಯೆ ಇದೆ. 272, 273, 274. ಇದು ನಯಾರ ಪೆಟ್ರೋಲ್ ಬಂಕ್ ಎದುರುಗಳಿರುವಂತಹ ಗುಂಡಿಗಳು. ಒಟ್ಟು 274 ಗುಂಡಿಗಳು ಇಲ್ಲಿವರೆಗೆ. ಇದು ನೋಡಿ, ಈ ಕಡೆ ಎಡಬದಿಗೆ ಒಂದು ಮಣ್ಣಿನ ರಸ್ತೆ ಇದೆ. ಈ ಮಳೆಯ ರಭಸಕ್ಕೆ ಆ ಮಣ್ಣೆಲ್ಲೂ ಕೂಡ ಈ ಮುಖ್ಯ ರಸ್ತೆ ಮೇಲೆ ಬಂದಿದೆ. ಅಲ್ಲಿ ಯಾವುದು ಕೂಡ ಒಂದು ಕಣಿವೆ ಕೂಡ ಮಾಡಿಲ್ಲ. ಹಾಗಾಗಿ ನೀರೆಲ್ಲ ಬಂದು, ನೀರಿನ ಮೂಲಕ ಮಣ್ಣೆಲ್ಲ ಬಂದು ಮುಖ್ಯ ರಸ್ತೆಗೆ ಬಂದು ಸೇರ್ಕೊಂಡಿರುವಂಥದ್ದು. ಇದು 275ನೇ ಗುಂಡಿ, 276ನೇ ಗುಂಡಿ, 277ನೇ ಗುಂಡಿ, 278, 279, 280, 281. ಇದು ಎಕ್ಸಾಕ್ಟ್ ಆಗಿ ಪಡ್ಯಾರ ಬೆಟ್ಟ ಕ್ಷೇತ್ರ, ಅದರ ಮುಂಭಾಗ ಇದ್ದೀವಿ ನಾವು. ಇಲ್ಲಿವರೆಗೆ 281 ಗುಂಡಿಗಳು ನಮಗೆ ಸಿಕ್ಕಿದೆ. ಕೆಲವೊಂದು ನಮಗೆ ಕಣ್ತಪ್ಪಿ ಮಿಸ್ ಆಗಿದೆ. ಆದರೂ ಆದಷ್ಟು ದೊಡ್ಡ ದೊಡ್ಡ ಗುಂಡಿಗಳನ್ನು ನಾವು ಕೌಂಟ್ ಮಾಡುವಂಥ ಪ್ರಯತ್ನ ಮಾಡಿದೀವಿ. ಆ ಪ್ರಯತ್ನಕ್ಕೆ ನಮಗೆ ಸಿಕ್ಕಿರುವಂಥದ್ದು 271 ಗುಂಡಿಗಳು. 282, 283, 284, 285, 286, 287, 288, ಗುರುವಾಯನಕೆರೆಯಿಂದ ಹೊಸಂಗಡಿ ಗ್ರಾಮ ಪಂಚಾಯತ್ ಅಂದರೆ ನೆಕ್ಸ್ಟ್ ಈಗ ಹೋಗೋದು ಮೂಡುಬಿದ್ರೆಗೆ. ಸೊ ಈಗ ಬೆಳ್ತಂಗಡಿ ತಾಲೂಕು ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ನಾವು ಈ ಗುಂಡಿಗಳ ನಾವು ಕೌಂಟ್ ಮಾಡಿದ್ದೀವಿ. ಒಟ್ಟು 288 ಗುಂಡಿಗಳು ಇದೆ. ಅದು ಎಲ್ಲವೂ ಕೂಡ ಮಹಾ ಗುಂಡಿಗಳು, ಸಣ್ಣ ಪುಟ್ಟ ಗುಂಡಿಗಳಲ್ಲ, ಎಲ್ಲವೂ ಕೂಡ ದೊಡ್ಡ ಗುಂಡಿಗಳು. ಇದರ ಉದ್ದೇಶ ಇಷ್ಟೇ, ಇಲ್ಲಿ ಪ್ರತಿನಿತ್ಯ ಓಡಾಡುವಂತಹ ವಾಹನ ಸವಾರರ ಸಂಕಷ್ಟ ಏನು, ಇಲ್ಲಿ ಎಷ್ಟು ಗುಂಡಿದೆ, ಗುಂಡಿ ಮುಚ್ಚುವಂತಹ ಅಗತ್ಯ ಎಷ್ಟಿದೆ ಅಂತ ತೋರಿಸುವಂತಹ ಪ್ರಯತ್ನ ನಮ್ಮದು. ಇದು ನಾವು ಹೊಸಗಳಿಂದ ವಾಪಸ್ ಬೆಳ್ತಂಗಡಿಗೆ ಹೋಗ್ಬೇಕಾದ್ರೆ ತಗೊಂಡಿರುವಂತಹ ದೃಶ್ಯ ಇದು. ಇಲ್ಲಿ ಒಂದು 5-6 ಗುಂಡಿಗಳಿವೆ. ಆಗ 288 ಗುಂಡಿ ಇತ್ತು. 289, 290, 291, 292, 293, 294 ಗುಂಡಿಗಳು. ಇದು ನಾವು ಹೊಸಂಗಡಿಯಿಂದ ವಾಪಸ್ ಬೆಳ್ತಂಗಡಿಗೆ ಹೋಗ್ಬೇಕಾದ್ರೆ ಸಿಕ್ಕಿರೋದು ನಮಗೆ. ಅಂದರೆ ಇದು ಡಿವೈಡರ್, ಗರ್ಡಾಡಿಯ ಜಾಗ ಇದು. ಡಿವೈಡರ್ ಆ ಕಡೆ ನಮಗೆ ಸಿಕ್ಕಿತ್ತು ಗುಂಡಿ.
ಇದೀಗ ಈ ಕಡೆ ನಾವು ವಾಪಸ್ ಹೋಗ್ಬೇಕಾದ್ರೆ ತಗೊಂಡಿರುವ ದೃಶ್ಯ ಇದು ಎಕ್ಸಾಕ್ಟ್ ಆಗಿ ನಮ್ಮ ಶಾಸಕ ಹರೀಶ್ ಪೂಂಜಾ ಅವರ ಮನೆಗೆ ಹೋಗುವಂತಹ ದಾರಿಯ ಹತ್ತಿರವಿರುವಂತಹ ಜಾಗ ಇದು. ನೋಡ್ಬೋದು ದೊಡ್ಡ ದೊಡ್ಡ ಬೋಲ್ಡರ್ಸ್ ಕಲ್ಲು ಕೂಡ ಇದೆ. ಒಂದು ವೇಳೆ ವಾಹನ ಸವಾರರು ಎಸ್ಪೆಷಲ್ ಆಗಿ ಈ ದ್ವಿಚಕ್ರ ವಾಹನ ಸವಾರರು ಆ ರಸ್ತೆ ಗುಂಡಿ ತಪ್ಪಿಸೋಕ್ಕೋಸ್ಕರ ಈ ಕಡೆ ಬಂದಾಗ ಈ ದೊಡ್ಡ ಕಲ್ಲು ಒಂಥರ ಯಮ್ಮನಂತೆ ಇಲ್ಲಿ ಕಾದು ಕುಳಿತಿದೆ. ಸೊ ಅವರ ಆಯ ತಪ್ಪಿ ಬಿದ್ದರೆ, ಹೆಲ್ಮೆಟ್ ಇಲ್ಲದೆ ಹೋದರೆ, ನೋಡಿ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಕಲ್ಲುಗಳು, ಬೋಲ್ಡರ್ಸ್ ಕಲ್ಲುಗಳು ಈ ಗುಂಡಿಯ ಪಕ್ಕನೆ ರಭಸವಾಗಿ ಬಂದಾಗ ಒಂದು ಕಡೆ ಗುಂಡಿ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಇದು ಅಪಾಯಕಾರಿಯಾಗಿದೆ. ಸಾಲು ಸಾಲು ರಸ್ತೆ ಗುಂಡಿ ಇದೆ. ತುಂಬ ಅಪಾಯಕಾರಿ ಮಹಾಗುಂಡಿಗಳ ಸಾಲೆ ನಮಗೆ ಗುರುವಾಯೂರ್ಕೆರೆಯಿಂದ ಹೊಸಂಗಡಿವರೆಗೆ ಒಟ್ಟು 27 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ ಇದು. ಆ ರಸ್ತೆ ಪೂರ್ತಿ ನಮಗೆ ಸಿಕ್ಕಿರುವಂಥದ್ದು ಈಗ 293 ಗುಂಡಿಗಳು ಸಿಕ್ಕಿದೆ. 27 ಕಿಲೋಮೀಟರ್ ನಮಗೆ ದೊಡ್ಡ ಒಂದು 100 ಕಿಲೋಮೀಟರ್ ಹೋದಷ್ಟು ನಮಗೆ ಅಷ್ಟು ಪ್ರಯಾಸ ಕೊಡುವಂಥ ರಸ್ತೆ ಇದು. ಯಾಕಂತ ಹೇಳಿದ್ರೆ ಅಷ್ಟು ರಸ್ತೆ ಗುಂಡಿದೆ. ಈ ಕಡೆ ಎಡಗಡೆಗೆ ಹೋಗೋದಾ ಅಥವಾ ಆ ಕಡೆ ಬಲಗಡೆಗೆ ಹೋಗೋದಾ ಯಾವುದು ಕೂಡ ಗೊತ್ತಾಗಲ್ಲ. ಎತ್ತ ಕಡೆ ಹೋದ್ರೂ ಕೂಡ ನಿಮಗೆ ಗುಂಡಿಗಳು ಸಿಗುತ್ತೆ ಈ ರಸ್ತೆ ಪೂರ್ತಿ. ಪಡಂಗಡಿ ರಸ್ತೆಗೂ ಸಹ ಈಗಾಗಲೇ ಒಂದಷ್ಟು ಗುಂಡಿಗಳು ಬಿದ್ದಿದ್ದನ್ನು ನೋಡಿದ್ದು. ಮೊನ್ನೆಯಿಂದ 1-2 ಸಲ ನಾನೇ ಸ್ವತಃ ಖರ್ಚು ಮಾಡಿಸಿ ಅದನ್ನು ಮಾಡಿಸಿದ್ದೇನೆ. ಮುಂದೆ ಸರ್ಕಾರದ ಹತ್ರ ಈಗಾಗಲೇ ಮಳೆ ಹಾನಿಯಲ್ಲಿ ಇಷ್ಟೆಲ್ಲ ಅದನ್ನು ಸೇರಿಸಿದ್ದೇವೆ. ಸರ್ಕಾರ ಅದಕ್ಕೆ ರೀಡಾಮರೀಕರಣಕ್ಕೆ ಅವಕಾಶ ಮಾಡಿಕೊಡ್ತದೆ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ನಾವು ಹೇಳೋದು ಏನಿಲ್ಲ. ರಸ್ತೆ ಗುಂಡಿ ಹೇಗಿದೆ, ಯಾವ ಮಟ್ಟಿಗೆ ಅಪಾಯಕಾರಿದೆ ಎಲ್ಲವನ್ನು ಕೂಡ ನಮ್ಮ ಕ್ಯಾಮರಾಮ್ಯಾನ್ ವನೀಶ್ ಹಾಗೇನೆ ನಾನು ಶ್ರೇಯಸ್ ಶೆಟ್ಟಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಎಷ್ಟೆಷ್ಟು ಅಪಾಯಕಾರಿ ಗುಂಡಿದೆ. ನಿಜ ಕೂಡ ಈ ವಾಹನ ಸವಾರರು ದೊಡ್ಡ ಪ್ರಯಾಸವನ್ನೇ ಮಾಡ್ಬೇಕಾಗುತ್ತೆ ಈ ರಸ್ತೆ ಮೂಲಕ ಹೋಗುವಂತವರು. ಸೊ ನಾವು ಈ ರಸ್ತೆ ಗುಂಡಿ ತೋರಿಸೋ ಪ್ರಯತ್ನ ಮಾಡಿದೀವಿ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಬೇಕಾಗಿದೆ. ವನೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.